ಕಾಡಿನಲ್ಲಿ ಇದ್ದಂತಹ ಹುಲಿಯೊಂದು ಕಾಡಿನ ಮಧ್ಯೆ ಹಾದು ಹೋಗುವ ರಸ್ತೆಯನ್ನು ದಾಟಲು ಪ್ರಯತ್ನವನ್ನ ಮಾಡ್ತಾ ಇದ್ದಾಗ ಆ ಹುಲಿಯನ್ನ ಕಂಡ ತತ್ಕ್ಷಣ ಅಲ್ಲಿದ್ದ ಯುವಕರ ಗುಂಪೊಂದು ಜೋರಾಗಿ ಕಿರುಚುತ್ತಾ ಫೋಟೋವನ್ನ ಕ್ಲಿಕ್ಕಿಸಲು ಮತ್ತು ಹುಲಿಯ ಜೊತೆ ಸೆಲ್ಫಿ ತೆಗೆಯಲು ಮುಂದಾದ ಘಟನೆಯ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಭಾರತೀಯ ಅರಣ್ಯ ಸೇವೆಗಳ ಅಧಿಕಾರಿ ಸುಸಂತಾನಂದ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಈ ವಿಡಿಯೋವನ್ನು ಹಂಚಿಕೊಂಡಿದ್ದು, ಸದ್ಯ ಈ ವಿಡಿಯೋ ಸಾಕಷ್ಟು ವೀಕ್ಷಣೆಯನ್ನ ಗಳಿಸಿದೆ. ಹುಲಿಯೊಂದು ಕಾಡಿನ ಬಳಿ ರಸ್ತೆಯನ್ನು ದಾಟಲು ಪ್ರಯತ್ನ ಮಾಡ್ತಾ ಇರುವ ದೃಶ್ಯದ ಮೂಲಕ ಈ ಕ್ಲಿಪ್ ಶುರುವಾಗುತ್ತದೆ. ಹುಲಿಯನ್ನ ಕಂಡ ತತ್ಕ್ಷಣ ಅಲ್ಲಿದ್ದ ಯುವಕರ ಗುಂಪು ಜೋರು ಕಿರುಚಾಡುತ್ತಾ ಫೋಟೋವನ್ನ ಕ್ಲಿಕ್ಕಿಸಲು ಮುಂದೆ ಹೋಗಿದೆ. ಆಗ ಅಲ್ಲಿದ್ದವರು ಮುಂದೆ ಹೋಗಬೇಡಿ ಎಂದು ತಡೆದರು. ಕೆಲವರು ಹೋಗಿ ಫೋಟೋವನ್ನ ಕ್ಲಿಕ್ಕಿಸಿದ್ರು. ಓರ್ವ ಯುವಕ ಸೆಲ್ಫಿ ತೆಗೆಯಲು ಮುಂದಾಗಿದ್ದಾನೆ. ಆದರೆ ಯುವಕರ ಅದೃಷ್ಟ ಚೆನ್ನಾಗಿತ್ತು. ಬೇಟೆಯ ಮೂಡಿನಲ್ಲಿ ಇರದ ಹುಲಿ ತನ್ನ ಪಾಡಿಗೆ ತಾನು ರಸ್ತೆಯ ಇನ್ನೊಂದು ಬದಿಗೆ ಹೋಗಿದೆ. ಸೆಲ್ಫಿ ವಿರದ ಈ ಹುಚ್ಚಾಟ ವ್ಯಾಪಕ ಟೀಕೆಗೆ ಗುರಿಯಾಗಿದೆ. ಈ ವಿಡಿಯೋವನ್ನು ಹಂಚಿಕೊಂಡಿರುವ ಸುಸಂತಾನಂದ ದಯವಿಟ್ಟು ಇಂತಹ ವರ್ತನೆಯನ್ನ ತೋರಬೇಡಿ ಎಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ವನ್ಯಜೀವಿಗಳನ್ನ ಕಂಡಾಗ ಸುರಕ್ಷಿತ ಅಂತರ ಕಾಯ್ದುಕೊಳ್ಳಬೇಕಾದದ್ದು ಬಹಳ ಅಗತ್ಯ. ಇದರಿಂದ ವನ್ಯಜೀವಿಗಳಿಗೂ ಕಿರಿಕಿರಿ ಆಗುವುದಿಲ್ಲ, ಜನರಿಗೂ ತೊಂದರೆಯಾಗುವುದಿಲ್ಲ. ಆದರೆ ಕೆಲವೊಮ್ಮೆ ವನ್ಯಜೀವಿಗಳನ್ನ ಕಂಡ ತಕ್ಷಣ ಕೆಲವರು ಹುಚ್ಚಾಟವನ್ನ ಮೆರೀತಾರೆ. ಇದರಿಂದ ಪ್ರಾಣಿಗಳಿಗೂ ಕಿರಿಕಿರಿಯಾಗುತ್ತದೆ. ಜೊತೆಗೆ ಸಾಕಷ್ಟು ಸಂದರ್ಭದಲ್ಲಿ ಪ್ರಾಣಿಗಳು ತಿರುಗಿ ಬೀಳುವ ಅಪಾಯವೂ ಇರುತ್ತದೆ. ಒಂದೊಮ್ಮೆ ಪ್ರಾಣಿಗಳು ತಿರುಗಿ ಬಿದ್ದರೆ ಅದರ ಪರಿಣಾಮವು ಘೋರವಾಗಿ ಇರುತ್ತದೆ.